ಮಾಂಡವಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ನ ಹೊಸ ಪ್ರಾಜೆಕ್ಟ್ ಆದ ಮಾಂಡವಿ ಟೈಮ್ಸ್ ಸ್ಕ್ವೇರ್ನ ಯೋಜನೆ ಅನುಷ್ಠಾನದ ಬಿಡುಗಡೆ ಸಮಾರಂಭ ನಡೆಯಿತು. ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಉಡುಪಿ ಹೃದಯ ಭಾಗದ ಕಲ್ಸಂಕದಲ್ಲಿ ವಿಶಾಲವಾದ ಪ್ರದೇಶದಲ್ಲಿ 4 ಲಕ್ಷ ಚದರ ಅಡಿಯ ವಿಶಾಲ ಕಟ್ಟಡ ಇಲ್ಲಿ ತಲೆ ಎತ್ತಲಿದೆ. ಪ್ರತಿ ಮಹಡಿಯು 50,000 ಚದರ ಅಡಿಯಷ್ಟು ವಿಶಾಲವಾಗಿದ್ದು 2 ಸಭಾಭವನಗಳು ಇರಲಿದೆ. ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ವ್ಯಾವಹಾರಿಕ ಅಂಗಡಿಗಳು ಜೊತೆಗೆ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್ಗಳು ಸಂಯೋಜನೆಗೊಳ್ಳಲಿದೆ. ಉದ್ಘಾಟಿಸಿ ಮಾತನಾಡಿದ ಪೇಜಾವರ ಶ್ರೀಗಳು, ಈ ಕಟ್ಟಡದ ಆಯೋಜನೆಯಿಂದ ಉಡುಪಿಯ ನಾಗರಿಕರಿಗೆ ಸಂತಸವಾಗಿದೆ. ಮಾಂಡವಿ ಸಂಸ್ಥೆ ಮನೆ ನಿರ್ಮಾಣ ಕಾರ್ಯಗಳಲ್ಲಿ ಯಶಸ್ವಿಯಾಗಿದೆ. ಇದೀಗ ಮನೆಗಳಿಗೆ ಬೇಕಾಗುವ ವ್ಯಾವಹಾರಿಕ ವಸ್ತುಗಳು ದೊರೆಯುವ ಕಟ್ಟಡ ಪ್ರಾರಂಭವಾಗಲಿದೆ. ಇದರಿಂದ ಜನರ ಎಲ್ಲಾ ಬೇಕು ಬೇಡಗಳನ್ನು ಒಂದೇ ಕಡೆಯಲ್ಲಿ ದೊರೆಯುವ ವ್ಯವಸ್ಥೆ ಮಾಡಿರುವುದು ಸಂತೋಷದಾಯಕವಾಗಿದೆ. ಈ ಬೃಹತ್ ಯೋಜನೆ ಸರ್ವ ರೀತಿಯಲ್ಲಿ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದ್ದಾರೆ. ಈ ಸಭೆಗೆ ಸ್ವಾಗತಿಸಬೇಕಾಗಿ ನಾನು ಸ್ವಾಗತಿಸುತ್ತೇನೆ. ಇಲ್ಲಿಗೆ ನನ್ನ ಟೈಮ್ ಸ್ಕ್ವೇರ್ ಹೇಗಿರುತ್ತೆ ಗಣ್ಯಾತಿ ಗಣ್ಯರ ಉಪಸ್ಥಿತಿಯೊಂದಿಗೆ ಈ ಶುಭ ಗಳಿಗೆ, ಶುಭ ಕಾಲ, ಶುಭ ಯೋಗ. ಈ ಬೃಹತ್ ವಾಣಿಜ್ಯ ಕೇಂದ್ರದ ಒಂದು ನಿರ್ಮಾಣ ಕಾರ್ಯ ಉಡುಪಿಯಲ್ಲಿ ನಡೆಯುತ್ತಾ ಇರುವುದು ಉಡುಪಿಯ ನಾಗರಿಕರಿಗೆಲ್ಲರಿಗೂ ಕೂಡ ಅತ್ಯಂತ ಸಂತಸದ ಸಂಗತಿಯಾಗಿದೆ. ಈ ಮಾಂಡವಿ ಸಂಸ್ಥೆ ಈಗಾಗಲೇ ದೊಡ್ಡ ಉದ್ಯಮ ಸಂಸ್ಥೆಯಾಗಿ ಎಲ್ಲ ಜನರಿಗೆ ಮನೆಗಳನ್ನು ಕಟ್ಟಿಸಿಕೊಡುವ ಒಂದು ಗೃಹ ನಿರ್ಮಾಣದ ಕಾರ್ಯ ದೊಡ್ಡ ಪ್ರಮಾಣದಲ್ಲಿ ಈ ಸಂಸ್ಥೆಯಿಂದ ನಡೆದಿದೆ. ಮನೆ ದೊರಕಿದರೆ ಸಾಕು, ಮನೆಗೆ ಬೇಕಾದ ಎಲ್ಲ ಸಾಮಗ್ರಿಗಳು, ಜೀವನೋಪಯುಕ್ತ ಎಲ್ಲ ಸಾಮಗ್ರಿ